ಇವಾಗ ಪನ್ನೀರ್ ಅಲ್ಲ, ಪನ್ನೀರ್ ಫ್ರೈ ಅಲ್ಲ. ಓಕೆ, ಅಂದರೆ ಇದು ಈಗ ನಾವು ಡ್ರೈ ಐಟಮ್ ಅಲ್ಲ, ಇದು ತಿನ್ನಲಿಕ್ಕೆ ಕೂತ್ಕೊಂಡು ಪ್ರಾನ್ಸ್ ಒಂದು ಸೈಡಲ್ಲಿ ಇದ್ದರೆ ಪನ್ನೀರ್ ಕೂಡ ಒಂದು ಸೈಡಲ್ಲಿ ಇರಬೇಕಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ಹೌದು, ನನಗೆ ಫಸ್ಟಿಗೆ ಪ್ಯಾನಾ? ಹೌದು. ಓಕೆ, ಅಂದರೆ ಪನ್ನೀರನ್ನು ಫ್ರೈ ಮಾಡ್ಕೊಳ್ತೀರಾ? ಹೌದು, ಫ್ರೈ ಮಾಡಲಿಕ್ಕಿದೆ. ಇದು ನಾವು ಮೊದಲಿಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ಒಲೆ ಒರೆಸೋಣ. ಓಕೆ, ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಕ್ಚುಲಿ ಪನ್ನೀರನ್ನು ಫ್ರೈ ಮಾಡಿದರೆ ಚೆನ್ನಾಗಿ ಬರುತ್ತಲ್ಲ, ಕೆಲವರೆಲ್ಲ ಹಾಗೆ ಮಾಡಿದ್ರು ಬರ್ತದೆ, ಹಾಗೆ ಮಾಡಿ. ಇದು ನಮ್ದು ಫ್ರೈ ಅಲ್ವಾ, ಸೊ ಫ್ರೈ ಮಾಡಲೇಬೇಕು. ಹೌದು, ಇಲ್ಲದ್ರೆ ಫ್ರೈ ಮಾಡೋದಿಲ್ಲ ನಾನು. ಹಾಗೇನೆ ಹಾಕ್ತೀನಿ. ಸ್ವಲ್ಪ ಅರಸಿನ. ಓಕೆ, ನನಗೆ ಚಿಕನ್ ಮಸಾಲ ಬೇಕು. ಒಂದು ಸ್ಪೂನ್ ಹಾಕಿ. ನಾನವರ ಕುಂದಾಪುರ ಚಿಕನ್ ಮಸಾಲ ಒಂದು ಸ್ಪೂನಾ? ಒಂದು ಸ್ಪೂನ್ ಹಾಕಿ ಬೇಕಾ? ಎಲ್ಲ ಸಾಕು. ಓಕೆ, ಈಗ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಓಕೆ, ಈಗ ಸೋಡಾನ? ಇದು ಕಾರ್ನ್ ಫ್ಲೋರ್. ಓಕೆ, ಸರಿ. ಸ್ವಲ್ಪ ನಮಗೆ ಕ್ರಿಸ್ಪಿ ಬರಬೇಕಲ್ಲ. 2 ಸ್ಪೂನು ಅಲ್ಲ. ಈಗ ಸ್ವಲ್ಪ ನೀರು ಬೇಕಲ್ಲ, ಹಾಕೊಳ್ತೀರಾ? ನಾನು ಹಾಕ್ಕೊಳ್ತೀನಿ. ಇಲ್ಲದ್ರೆ ಜಾಸ್ತಿ ಆಗುತ್ತಲ್ಲ, ಜಾಸ್ತಿ ಆಗಿಬಿಟ್ರೆ ಮತ್ತೆ. ಸಾಕು ಜಸ್ಟ್ ಅದು ಮಿಕ್ಸ್ ಆಗಬೇಕು. ಆ್ಯಕ್ಚುಲಿ ನೋಡಿ, ಕುಂದಾಪುರದ ಚಿಕನ್ ಮಸಾಲೆ ಒಳ್ಳೆ ಪರಿಮಳ ಬರ್ತದೆ ನೋಡಿ. ಎಲ್ಲ ಮಸಾಲ ಅದರಲ್ಲಿ ಇರುವುದರಿಂದ ನಾವು ಬೇರೆ ಬೇರೆ ಮಸಾಲ ಹಾಕ್ಬೇಕಂತ ಇಲ್ಲ. ಹೌದು, ಒಂದರಲ್ಲೇ ರೆಡಿ ಸಾಕಾಗುತ್ತೆ. ಎಲ್ಲ ಅದರಲ್ಲಿ ಇರ್ತದೆ. ಈಗ ಇದಕ್ಕೆ ಪನ್ನೀರ್ ಹಾಕ್ತೇನೆ. ಪನ್ನೀರ್ ಮಿಕ್ಸ್ ಮಾಡ್ತಿದ್ದೀರಲ್ಲ? ಎಲ್ಲ ಹಾಕ್ತೇನೆ. ಒಂದು ಪ್ಯಾಕೆಟ್ ಉಂಟು. ಓಕೆ, ಇದೇ ಮಸಾಲದಲ್ಲಿ ಮಿಕ್ಸ್ ಮಾಡುವ. ಯಾಕೆ ನಾವು ಖಾಲಿ ಕಾರ್ನ್ ಪೌಡರ್ ಮಾತ್ರ ಹಾಕಿದ್ದೀರಾ? ಕಾರ್ನ್ ಫ್ಲೋರ್ ಮತ್ತೆ ಚಿಕನ್ ಮಸಾಲ. ಚಿಕನ್ ಮಸಾಲ ಸ್ವಲ್ಪ ಅರಸಿನ ಹಾಕಿದೆ, ಸ್ವಲ್ಪ ಸಾಲ್ಟ್. ಈಗ ಇದನ್ನೆಂತ ಇಡ್ಲಿಕ್ಕೆ ಇಲ್ಲ, ಡೈರೆಕ್ಟ್ ನಾವು ಫ್ರೈ ಮಾಡೋದು. ಆಲ್ಮೋಸ್ಟ್ ಮಸಾಲೆ ಎಲ್ಲ ರೆಡಿ. ಹೌದು, ಈಗ ಒಲೆ ಒರೆಸುವಲ್ಲ? ಇದು ಆಯಿಲಲ್ಲೇ ಅಲ್ಲ, ಇದಕ್ಕೆ ತುಪ್ಪ ಬೇಕು. ಈಗ ತುಪ್ಪದಲ್ಲಿ ಫ್ರೈ ಮಾಡುವ. ಓಕೆ, ನಾವು ತುಪ್ಪ ಅಂತ ಬಂದಾಗ KCಯವರ ಶುದ್ಧ ಹಸನ್ ತುಪ್ಪ. ಅಂದರೆ ಇದು ತವಾ ಫ್ರೈ ಥರ ಆ ಥರನಾ? ಆ ಥರನೇ. ಸಾಕು, 2 ಸ್ಪೂನ್ ಸಾಕು. ತವಾ ಬಿಸಿ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತಲ್ಲ? ಸ್ವಲ್ಪ ಟೈಮ್ ತಗೊಳ್ತೇವೆ. ಬಿಸಿ ಆದ ತಕ್ಷಣ ಸ್ಲೋ ಮಾಡಬೇಕು. ಇದು ಹೀಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತಾ ಅಂತಲ್ಲ ಪನ್ನೀರ್? ಹೌದು, ಹಾಗೇನೆ ತಿನ್ನೋದು. ಅಂದರೆ ಊಟ ಜೊತೆ ಆ ಥರ ಹಾಗೆಲ್ಲ ಇಲ್ಲ, ಇದು ಕೂತ್ಕೊಂಡು ಸ್ಟಾರ್ಟ್ ಆಗುತ್ತೆ. ಊಟದ ಜೊತೆ ತಿನ್ಬೋದು, ತಿನ್ನಬಾರ್ದಂತ ಏನಿಲ್ಲ. ಹೌದು, ವೆಜ್ಜಿನವರಾದರೆ ಹಾಗೆ ತಿನ್ಬೋದು ಊಟದ ಜೊತೆ ಎಲ್ಲ, ಇಲ್ಲಾಂದರೆ ಹಾಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳೋದಲ್ಲ. ಈಗ ನಾವು ಇದನ್ನು ಹಾಕ್ತಾ ಹೋಗುವ. ಓಕೆ, ಚೆನ್ನಾಗಿ ಬಿಡಿಯಾಗಿ ಹಾಕೊಳ್ಬೇಕಲ್ಲ. ಇಲ್ಲದ್ರೆ ಇದನ್ನು ಹೀಗೆ ಸ್ಟಿಕ್ಕಲ್ಲಿ ಆ ಥರ ಹಾಕ್ಬೋದು. ಆ ಥರ ಆದರೆ ನಮಗೆ ಅದು ಬೇರೆ ಸ್ಲೈಸ್ ಪನ್ನೀರ್ ಬರ್ತದಲ್ಲ, ಅದನ್ನು ಸ್ವಲ್ಪ ಅಗಲ ಕಟ್ ಮಾಡಿ ಅದನ್ನು ಹಾಕೋದು. ಆ ಥರ ಈಗ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಉಂಟು ಅಲ್ಲ? ಸ್ಲೋ ಎಲ್ಲ ಗ್ಯಾಸ್ ಸ್ಲೋ ಉಂಟಾ? ಸ್ಲೋ ಇರಲಿ ಅಂತ. ಹೌದು, ಅದು ಬೇಗ ಇದಾಗ್ತದಲ್ಲ. ಸ್ವಲ್ಪ ಅಲ್ಲೇ ಫ್ರೈ ಆಗಲಿ. ಅಲ್ಲಿ ಹಾಗೆ ಫ್ರೈ ಆಗಬೇಕಲ್ಲ? ಈಗ ಸ್ವಲ್ಪ ಅಲ್ಲಿಗೆ ಪಲ್ಟ ಮಾಡುವ. ಸ್ವಲ್ಪ ಬೇಗ ಸ್ವಲ್ಪ ಆಗ್ತದೆ ಅದು ಎಣ್ಣೆಯಲ್ಲಿ. ಒಂದು ಸಲ ಕರೆಕ್ಟಾಗಿ ಮಸಾಲೆ ಹಿಡಿದ್ರೆ ಹೌದು, ನಮಗೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತಲ್ಲ. ಈಗ ಇದನ್ನು ಸ್ವಲ್ಪ ಹಾಗೇನೆ ಸೈಡಿಗೆ ಹಾಕಬೇಕು. ಓಕೆ, ಅಂದರೆ ಇನ್ನೂ ಬೇರೆ ಏನಾದರೂ ಮಾಡ್ತೀರಾ? ಹೌದಾ? ಎಂತ ಮಾಡಲಿಕ್ಕೆ ಬರ್ತದೆ? ಸ್ವಲ್ಪ ಸೈಡಲ್ಲಿ ಬೇಯೋದು. ಓಕೆ, ಅದೀಗ ಅಲ್ಲಿಗೆ ನಾವು ಬೆಳ್ಳುಳ್ಳಿ. ಇದು ಚೆನ್ನಾಗಿ ಉಂಟು ನೋಡಿ, ಅಂದರೆ ಮಸಾಲೆ ಟೈಪ್. ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿದ್ದು, ಸ್ವಲ್ಪ ಸಾಸಿವೆ, ಸ್ವಲ್ಪ ಬೇಸು, ಕರಿಬೇವು.
ಅಲ್ಲಿ ಮಿಡ್ಲಲ್ಲಿ ಅದರ ಒಟ್ಟಿಗೆ ಅದು ಕೂಡ ಬೇಯ್ತದಲ್ಲ, ಫ್ರೈ ಆಗಿ. ಇದನ್ನು ಹೀಗೆ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಇಲ್ಲದು ಪುನಃ ನೀವು ಒಗ್ಗರಣೆ ಹಾಕ್ಬೇಕಂತ ಇಲ್ಲ, ಇಲ್ಲದ್ರೆ ಪುನಃ ಅದನ್ನು ತೆಗೆದು ನೀವು ಒಗ್ಗರಣೆ ಹಾಕಬೇಕು. ಸೊ ನಾವು ಇದನ್ನೇ ಶಾರ್ಟ್ಕಟ್ಟಲ್ಲಿ 2 in 1 ಆಯ್ತು, 2 ಕೆಲಸನೂ ಒಂದರಲ್ಲಿ. ಮತ್ತು ಮಸಾಲೆ ಕೂಡ ನೋಡಿ ಅದಕ್ಕೆ ಈ ಮಸಾಲೆಗೆ ಹಿಡಿದಾಗ ಚೆನ್ನಾಗಿ ಬರುತ್ತಲ್ಲ, ಚೆನ್ನಾಗಿ ಬರ್ತದೆ. ಹಾಗೆ ಎಲ್ಲದಕ್ಕೆ ಒಟ್ಟಿಗೆ ಮಿಕ್ಸ್ ಆಗ್ತದೆಲ್ಲ, ಒಗ್ಗರಣೆ ಕೂಡ ಸ್ವಲ್ಪ ಆಚೆ ಈಚೆ, ಆಚೆ ಅವರನ್ನು ಈಚೆ, ಈಚೆ ಅವರನ್ನು ಆಚೆ ಮಾಡುವ. ಆಚೆ ಅವ್ರನ್ನ ಈಚೆ, ಈಗ ಇದು ನಮ್ಮದು ಸಾಕು. ಈಗ ಆಯ್ತು, ರೆಡಿ. ಅದಂದ್ರೆ ಪನ್ನೀರ್ ಬೇಗ ಆಗ್ತದಲ್ಲ, ಸಾಫ್ಟ್ ಆಗಿ ಆಗಿದೆ. ಸ್ವಲ್ಪ ನಮಗೆ ಅದೇ ಅದೇ ಈಗ ನಮ್ಮ ಪನ್ನೀರ್ ಫ್ರೈ ರೆಡಿ ಆಗಿದೆ. ಆಫ್ ಮಾಡಿ ನೀವು ಸರ್ವ್ ಮಾಡೋದು ಒಂದೇ ಬಾಕಿ. ಸರ್ವ್ ಮಾಡಲಿಕ್ಕೆ ಪ್ಲೇಟ್ ಅಂತೂ ರೆಡಿ ಇದೆ. ನೀವು ಸ್ವಲ್ಪ ಹೆಲ್ಪ್ ಮಾಡಿದರೆ ನಮಗೆ ಸ್ವಲ್ಪ ಈಸಿ ಆಗ್ತದೆ. ಸ್ವಲ್ಪ ತುಪ್ಪ ಹಾಕಿದ್ದೇವೆ, ಸೊ ಆ ತುಪ್ಪದೊಟ್ಟಿಗೆ ಬರಲಿ ಅಂತ. ಬಿಸಿಯಾದ ತುಪ್ಪ ಕೂಡ ಉಂಟು, ತುಪ್ಪದೊಟ್ಟಿಗೆ ಪನ್ನೀರ್ ಫ್ರೈ. ಅದಕ್ಕೆ ನೀವು ಹೇಳಿದಲ್ಲ ತುಪ್ಪನೇ ಹಾಕುವಂತ. ಹೌದು, ತುಪ್ಪದೊಟ್ಟಿಗೆ ತಿನ್ನುವ ಅಂತ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಏನೇ ಮಾಡಿದ್ದು ಕೊತ್ತಂಬರಿ ಸೊಪ್ಪು ಅಂತೂ ಮೇಲೆ ಹಾಕಿ ಹಾಕ್ತೀವಲ್ಲ, ಸೊಪ್ಪೊಂದು ಹಾಕುವ. ಒಂದು ಪರಿಮಳ ಇರ್ತದಲ್ಲ. ಬಿಸಿ ಬಿಸಿಯಾದ ಪನ್ನೀರ್ ಫ್ರೈ ರೆಡಿ ಅಲ್ಲ. ಏನು ನೋಡುವಾಗಲೇ ಗಮ್ಮತ್ತು ಕಾಣ್ತಾ ಉಂಟು. ಮೇಲ್ಗಡೆ ನೀವು ಹಸಿರಾಗಿ ಏನು ಕೊತ್ತಂಬರಿ ಸೊಪ್ಪು ಹಾಕಿ ಕಾರಣ ಏನು ಸ್ಪೆಷಲ್ ಆಗಿ ಕಾಣ್ತಾ ಉಂಟು. ಬಟ್ ಟೇಸ್ಟ್ ಅಂತೂ ಡಿಫ್ರೆಂಟ್ ಇರ್ಬೋದು. ಅಂದರೆ ನಾರ್ಮಲ್ ಆಗಿ ನಾವು ಈಗ ಏನು ಪನ್ನೀರನ್ನು ಪದಾರ್ಥ ಮಾಡ್ತೇವೆ, ಆದರೆ ಈ ಥರ ಫ್ರೈ ಮಾಡಿ ತಿಂದರೆ ಚೆನ್ನಾಗಿ ಬರ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋದಾದರೆ ಓಕೆ. ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಪನ್ನೀರ್ ಫ್ರೈ ರೆಡಿ ಮಾಡಿಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಪನ್ನೀರ್ ಫ್ರೈ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, 2 ಚಮಚದಷ್ಟು ಚಿಕನ್ ಮಸಾಲಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಚಮಚ ಕಾರ್ನ್ಫ್ಲೋರ್, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಪನ್ನೀರ್ ತುಂಡುಗಳನ್ನ ಹಾಕಿ ಬೆರೆಸಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮ್ಯಾರಿನೇಟ್ ಮಾಡಿದ ಪನ್ನೀರನ್ನು ಹಾಕಿ ಕಾಯಿಸಿಕೊಳ್ಳಿ. ಸ್ವಲ್ಪ ಕಾದ ನಂತರ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಪನ್ನೀರ್ ಫ್ರೈ ತಯಾರು. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. 2 ಡಿಶ್ ಕೂಡ ಚೆನ್ನಾಗಿ ಕಾಣ್ತಾ ಉಂಟು. ಟೇಸ್ಟ್ ಅಂತೂ ಇರ್ಬೋದು ಅಂತ ಕಾಣ್ತಾ ಉಂಟು. ಫಸ್ಟಿಗೆ ಯಾವ್ದು ನೋಡುವ? ಯಾವುದು ಬೇಕು ಅದು ತಿನ್ನಿ. ಓಕೆ, ಫಸ್ಟಿಗೆ ಪ್ರಾನ್ಸ್ ನೋಡುವ ಅಲ್ಲ ಹಾಗಾದರೆ. ಓಕೆ, ನೀವು ಮಾತ್ರ ಇವತ್ತು ಸ್ವಲ್ಪ ದೊಂಡೆ ನೋವಲ್ಲಿ ಕಿಚ್ಚು ಉಂಟಾ? ಓಕೆ, ನೀವು ಪೂರಿ ತಂದಿದ್ದೀರಾ, ಜೊತೆಗೆ ಹಾಕೊಂಡು ತಿನ್ಬೇಕಲ್ಲ. ನೀವು ದೊಂಡೆ ನೋವು ಇದು ಕೂಡ ತಿನ್ಬೋದು, ಅಷ್ಟು ಗಮದಾಗಿ ಬಂದು. ಪಕ್ಕ ಪೂರಿ ಕೂಡ ಮ್ಯಾಚ್ ಆಗಿ ಉಂಟು, ಚೆನ್ನಾಗಿ ಉಂಟು. ಇದು ಊಟ ಕೂಡ ತಿನ್ಬೋದು ಅದಲ್ಲ? ರಸಂ ಮಾಡಿ ರೈಸ್. ಇದು ಸ್ವಲ್ಪ ಮೆಲ್ಲ ಬಿಸಿ ಉಂಟು, ಬಿಸಿ ಉಂಟಲ್ಲ, ಸ್ವಲ್ಪ ಜಾಗ ತಿನ್ನಿ. ಓಕೆ, ಇದು ಸಾಕಾಗಿ ಉಂಟು. ತಗೊಳ್ಳಿ ನೀವು ಕೂಡ ದೊಣ್ಣೆ ನೋವಲ್ಲ, ಹಾಗೆ ನೀವು ತಿನ್ನೋದಿಲ್ಲ. ಹಾಗಾಗಿ ಇವತ್ತು 2 ಡಿಶ್ ಕೂಡ ನನಗೆ ಫುಲ್ ಚೆನ್ನಾಗಿ ಬಂದಿದೆ. ಹಾಗಾಗಿ ನೀವು ಆಸೆ ಮಾತ್ರ ಕೊಡಬೇಕಷ್ಟೇ. ಇವತ್ತು ಫುಲ್ಲು ಖಾಲಿ ಮಾಡೋದು ನಾನೇ. ಚೆನ್ನಾಗಿದೆ ಮ್ಯಾಮ್, 2 ಡಿಶ್ ಕೂಡ ಟೇಸ್ಟಿಯಾಗಿ ಬಂದಿದೆ. ನಾರ್ಮಲ್ ಆಗಿ ನಾವು ಈಗ ಪನ್ನೀರ್ದು ಈ ಥರ ಫ್ರೈ ಮಾಡಿ ತಿಂದರೆ ಸ್ಪೆಷಲ್ ಆಗುತ್ತೆ. ಈ ಥರದ ಮಳೆಗಾಲ ಟೈಮಲ್ಲಿ ಬಿಸಿ ಬಿಸಿ ತಿಂದರೆ ಫುಲ್ಲು ಖಾಲಿ ಮಾಡ್ಬೋದು. ಹಾಗೆ ಪ್ರಾನ್ಸ್ದು ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿದೆ. 2 ಡಿಶ್ ಕೂಡ ಚೆನ್ನಾಗಿ ಅನ್ನಿಸ್ತು. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯಿತು, ಸ್ವಲ್ಪ ಡಿಫ್ರೆಂಟ್ ಆಗಿ. ಅದನ್ನು ಮಸಾಲ ಕೂಡ ಒಳ್ಳೆ ಮಸಾಲ ಚೆನ್ನಾಗಿ ಸಿಕ್ಕಿದೆ. ಆದರೆ ಒಂದೇ ಬೇಜಾರು ನಿಮಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಓಕೆ, ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಸ್ಟರ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ ಹೇಳ್ತಿರೋ ಹಾಗೆ ಶಶಿ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಸುಮಂತ್ ಮ್ಯಾಮ್ ಸಾಕಾಗಿರುವಂತಹ ಪ್ರಾನ್ಸ್ ಮಸಾಲ ಮತ್ತು ಸ್ಪೆಷಲಾಗಿ ಪನ್ನೀರ್ ಫ್ರೈ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಆಗಿತ್ತು. ಸಂಚಿಕೆ 9 ಎನಿಸಿದ್ವಿ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.